ಎರ್ಮಾಳು ನಾರಾಯಣಗುರು ಸ್ಪೋರ್ಟ್ಸ್ ಕ್ಲಬ್ ಆಶ್ರಯದಲ್ಲಿ ಎರ್ಮಾಳು ಪ್ರೀಮಿಯರ್ ಲೀಗ್ ಪಂದ್ಯಾಟ ನಡೆಯಿತು. ಎರ್ಮಾಳು ಪರಿಸರದ ಕ್ರೀಡಾಪಟುಗಳನ್ನು ಒಳಗೊಂಡ 5 ತಂಡಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದವು. ಎರ್ಮಾಳು ಪಡು ಸರ್ಕಾರಿ ಶಾಲಾ ಮೈದಾನದಲ್ಲಿ ನಡೆದ ಪಂದ್ಯಾಕೂಟವನ್ನು ನಾರಾಯಣಗುರು ಸೇವಾ ಮಂದಿರದ ಅಧ್ಯಕ್ಷ ವೈ ಬಾಲಚಂದ್ರ ಅವರು ಉದ್ಘಾಟಿಸುವ ಮೂಲಕ ಆರಂಭಗೊಂಡಿದೆ. ಎರ್ಮಾಳು ನಾರಾಯಣಗುರು ಸ್ಪೋರ್ಟ್ಸ್ ಕ್ಲಬ್ ಆಶ್ರಯದಲ್ಲಿ ನಡೆದ ಎರ್ಮಾಳು ಪರಿಸರದ ಕ್ರೀಡಾಪಟುಗಳನ್ನು ಒಳಗೊಂಡ 5 ತಂಡಗಳು ಭಾಗವಹಿಸಿದ್ದ ಎರ್ಮಾಳು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಅಂತಿಮವಾಗಿ ಸಂತೋಷ್ ಪೂಜಾರಿ ನೇತೃತ್ವದ ರಾಯಲ್ ರಾಕರ್ಸ್ ತಂಡ ಗಣೇಶ್ ನೇತೃತ್ವದ ಶ್ರೀರಾಮ್ ತಂಡವನ್ನು ಫೈನಲ್ ಪಂದ್ಯಾಟದಲ್ಲಿ ಮಣಿಸುವ ಮೂಲಕ 2018ರ 3ನೇ ಆವೃತ್ತಿಯ ಎರ್ಮಾಳ್ ಪ್ರೀಮಿಯರ್ ಲೀಗ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಸ್ಥಳೀಯ ಮೊಗವೀರ ಮುಂದಾಳು ವೈ ದಾಮೋದರ ಸುವರ್ಣ ಅವರು, ಇಷ್ಟು ಸಣ್ಣ ಗ್ರಾಮದಲ್ಲಿ 5 ತಂಡಗಳಿಗೆ ಬೇಕಾಗುವ 55 ಮಂದಿ ಉತ್ತಮ ಕ್ರೀಡಾಪಟುಗಳು ಹುಟ್ಟಿಕೊಂಡಿರುವುದು ನಮ್ಮ ಗ್ರಾಮಕ್ಕೆ ಹೆಮ್ಮೆಯ ವಿಚಾರವಾಗಿದೆ. ಅದೆಷ್ಟೇ ತಂಡಗಳು ಭಾಗವಹಿಸಿದ್ರೂ ಅಂತಿಮವಾಗಿ ಒಂದು ತಂಡ ಮಾತ್ರ ಪ್ರಶಸ್ತಿ ಪಡೆಯಲು ಸಾಧ್ಯ. ಆ ನಿಟ್ಟಿನಲ್ಲಿ ಸೋತ ತಂಡಗಳು ಸೋಲನ್ನ ಸವಾಲಾಗಿ ಸ್ವೀಕರಿಸಿ ಮುಂದೆ ಗೆಲುವಿನ ಕಠಿಣ ಅಭ್ಯಾಸ ಮಾಡಬೇಕಾಗಿದೆ ಎಂದರು. ಪ್ರತಿಫಲ ಅದು ಐದು ಜಯ ಆಪುಡು ವಿಜಯ ಆಪುಡು ಅಂಚನೆ ನಮ್ಮ ಎಂದಿನಂಚಿನ ಕೆಲಸಗಳು ಮಾತ ಆದ್ ಪೋಪುಂಡು ಅಂಚ ಅದು ಇನಿತ ದಿನೊಟ್ಟು ಈ ಎರ್ಮಾಳದ ಊರುಡೆ ಸಾಧಾರಣವಾದ ಒಂಜಿ 5 ಟೀಮ್ದ 55 ಜನ ಒಂಜಿ ಕ್ರಿಕೆಟರ್ಸ್ ನಮ್ಮ ಎರ್ಮಾಳ್ ಉಳ್ಳೇರನ್ನ ಆಂಡ ನಮ್ಮ ಎರ್ಮಾಳದ ಊರೇ ಒಂಜಿ ಮಲ್ಲ ಪವಿತ್ರವಾಯಿನ ಊರು ಒಂದು ಪನ್ನಡ ಆಪುಡು ದಯ ಪನ್ನಡ ಮಾತ ಕಡೆ ಇಡ್ಲ ಮಾತ ಸಮಯ ಇಡ್ಲ ಈತ್ ಕ್ರಿಕೆಟರ್ಸ್ ನಮ್ಮ ಎರ್ಮಾಳ್ ಉಳ್ಳೇರನ್ನದು ಸಾಧಾರಣವಾದ ನೆಟ್ಟಿನ ಅರ್ಧ ಭಾಷೆ ಜನ ಗೊತ್ತು ಪಂದು ಅಂಡ ಒಂಜಿ 55 ಜನ ಕ್ರಿಕೆಟರ್ಸ್ ಇನಿತ ದಿನೊಟ್ಟು ಈ ಮೈದಾನ ಗೊಬ್ಬುದು ವಿಶೇಷವಾದ ಮಾತರೆಗಳ ಒಂಜಿ ಸಂತೋಷನು ಕೊಡ್ತೇರು, ಕ್ರೀಡಾಭಿಮಾನಿಗಳಿಗೆ ಒಂಜಿ ಖುಷಿನ ಕೊಡ್ತೇರು. ಅಂಚ ಅದು ಈ ಒಂಜಿ ಸಂಸ್ಥೆನ ಈ ಕ್ರಿಕೆಟ್ ಆರ್ಗನೈಸ್ ಮಾಡ್ತಿನ ಅಂಚಿನ ಗುರುನಾರಾಯಣ ಈ ಸ್ಪೋರ್ಟ್ಸ್ ಕ್ಲಬ್ ದ ಪರವಾದ ಯಾನ ಅಕಲೆಗೆ ಕೃತಜ್ಞತೆಯನ್ನು ಅರ್ಪಿಸಾವೆ. ವೇದಿಕೆಯಲ್ಲಿ ಗಣ್ಯರು ವಿಜೇತರಿಗೆ ನಗದು ಸಹಿತ ಟ್ರೋಫಿಯನ್ನ ಹಸ್ತಾಂತರಿಸಿದ್ದಾರೆ. ಇದೇ ಸಂದರ್ಭ ಎಸ್ಎನ್ಜಿಸಿ ಕ್ರಿಕೆಟ್ ತಂಡದಲ್ಲಿ ಆಟವಾಡಿದ ಹಿರಿಯ ಆಟಗಾರರಾದ ವೈ ಬಾಲಚಂದ್ರ, ವೈ ದಾಮೋದರ್, ವೈ ಜಯಕರ್, ಮನೋಹರ್ ಸುವರ್ಣ, ಧನ್ರಾಜ್ ಇವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ತೆಂಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅರುಣಕುಮಾರಿ, ಉಪಾಧ್ಯಕ್ಷ ರತ್ನಾಕರ್ ಕೋಟ್ಯಾನ್, ಗುಣಕರ್ ಶೆಟ್ಟಿ, ಪವನ್ ಕುಮಾರ್, ಗಣೇಶ್ ಕೋಟ್ಯಾನ್, ನಾಗೇಶ್ ಪ್ರಸನ್ನ, ಪ್ರಶಾಂತ್ ಕುಮಾರ್, ದೇವಪಾಂಚನ್, ವಿಜಯ್ ಕುಮಾರ್, ಪ್ರಶಾಂತ್ ಮುಂತಾದವರು ಹಾಜರಿದ್ದರು. ಸುರೇಶ್ ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.